ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗಾರಿಕೆಗಳು ಹೆಚ್ಚಾಗ್ತಾ ಹೋಗ್ತಾ ಇರೋದು ಗ್ರಾಮದ ಜನರಲ್ಲಿ ಆತಂಕ ಮೂಡಿಸಿದೆ. ಪಂಚಾಯತ್ ಮಟ್ಟದ ವ್ಯಾಪ್ತಿಯ ಪ್ರದೇಶದಲ್ಲಿ ಕೈಗಾರಿಕಾ ವಲಯಕ್ಕೆ ಭೂ ಪರಿವರ್ತನೆ ಮತ್ತು ಮಾರಕ ಉದ್ಯಮಗಳಿಗೆ ಅವಕಾಶ ನೀಡಬಾರದು ಅಂತ ಪದೇ ಪದೇ ಆಗ್ತಾ ಇದ್ದ ಪ್ರತಿಭಟನೆ ಹಳ್ಳ ಹಿಡಿದಿದೆ. ಪ್ರತಿಭಟನೆಗಳು ಹಳ್ಳ ಹಿಡಿಯೋದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ಉಡುಪಿ ಜಿಲ್ಲೆಯ ಉದ್ಯಾವರ ಗ್ರಾಮದ ಸಮಸ್ಯೆಯ ಕುರಿತು ಗ್ರಾಮಸ್ಥರಿಂದ ಪದೇ ಪದೇ ಪ್ರತಿಭಟನೆ ನಡೀತಾ ಇತ್ತು. ಗ್ರಾಮ ಪಂಚಾಯತ್ ಸದಸ್ಯರಿಂದ ಗ್ರಾಮ ಪಂಚಾಯಿತಿಗೆ ಬೀಗ, ವಿರೋಧ ಪಕ್ಷದ ನಾಯಕರಿಂದ ಹೇಳಿಕೆಗಳು ಇವೆಲ್ಲವೂ ಈಗ ಮಾಯವಾಗಿದೆ. ಪ್ರಭಾವಿ ಉದ್ಯಮಿಗಳು ಹೋರಾಟಗಾರರ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರ್ತಾ ಇದೆ. ಉದ್ಯಾವರ ಗ್ರಾಮದ ಪಿತ್ರೋಡಿ ಜನವಸತಿ ಪ್ರದೇಶದಲ್ಲಿ ಕೈಗಾರಿಕಾ ವಲಯ ಭೂ ಪರಿವರ್ತನೆಗಾಗಿ ಉದ್ಯಾವರ ಗ್ರಾಮ ಪಂಚಾಯಿತಿಗೆ ಅರ್ಜಿ ಬಂದ ಹಿನ್ನೆಲೆಯಲ್ಲಿ ಉದ್ಯಾವರ ಪರಿಸರದ ಗ್ರಾಮಸ್ಥರು ಮತ್ತು ಜನಪ್ರತಿನಿಧಿಗಳು ಬೀದಿಗಿಳಿದು ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಪಂಚಾಯತ್ ಸದಸ್ಯರು, ಪಕ್ಷದ ಮುಖಂಡರು ಗ್ರಾಮದಲ್ಲಿ ಕೈಗಾರಿಕೆಗಳು ಉಂಟು ಮಾಡ್ತಾ ಇರುವ ಆತಂಕದ ಬಗ್ಗೆ ಭಾರಿ ಹೇಳಿಕೆಯನ್ನ ನೀಡಿದ್ರು. 15 ವಾರ್ಡ್ ಉದ್ದೇಶ ಕಟ್ಟಿಂಗ್ ಔಟ್ ಗಿಟ್ಟಿಂಗ್ ಎಲ್ಲ ಬಲ್ಲಿ ಇದೇ ಎಂಕಲ್ ಪೊಡ್ಜಾಗ ಬೇಲೆ ಕೊರ್ಪಿನ ಬ್ಯಾನರ್ ಪಾಡ್ದೇರು ಪೊಡ್ಜೋಲಿ ಇದ ಮುಟ್ಟ ಜೀವನ ಮಲ್ತ ಬೇತೆ ಏನೋ ಬೇಲೆ ಮಲ್ತದೆ ಎಂಕಲ್ ಇಸೆ ನನ್ನ ಎಂಕಲ್ ಮೀನ್ ಕಟ್ಟಿಂಗ್ ಮಲ್ತದೆ ಜೀವನ ಪೋಡ್ ಬಂದಿಜ್ಜಿ ನಮ್ಮನ್ನು ಮೂರ್ಖರನ್ನಾಗಿಸಿ ಮಾಡ್ತಾ ಇದ್ದಾರೆ. ಆದ್ರಿಂದ ಖಂಡಿತವಾಗಿ ನಾವು ಇದಕ್ಕೆ ಒಪ್ಪುವುದೇ ಇಲ್ಲ. ಸೊ ನಾವು ಯಾವುದೇ ಕಾರಣಕ್ಕೂ ಕೈಗಾರಿಕಾ ವಲಯಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಬಿಡುವುದಿಲ್ಲ. ಇದಕ್ಕೆ ನಾವು ಪಕ್ಷ ಭೇದ ಮತ್ತು ಎಲ್ಲರೂ ಊರವರು ಸೇರಿ ಇದಕ್ಕನ್ನು ಖಂಡಿಸಿದ್ದೇವೆ. ಆ ಲೈಸೆನ್ಸನ್ನು ರದ್ದು ಮಾಡಬೇಕು, ಅಲ್ಲದೆ ಆ ಕೊಟ್ಟಂತ ಅಧಿಕಾರಿಯನ್ನು ನಾವು ಸಸ್ಪೆಂಡ್ ಮಾಡಬೇಕು, ಅವನತ್ ಮಾಡಬೇಕು. ಇದಕ್ಕೆ ನಾವು ಯಾವ ಹೋರಾಟಕ್ಕೂ ಸಿದ್ಧ. ನಾವೆಲ್ಲ ಪಂಚಾಯತ್ ಒಂದೇ ಐಕ್ಯತೆಯಾಗಿ ಊರವರು ಹೇಗೆ ಹೇಳ್ತಾರೆ ಅದಕ್ಕೆ ಬದ್ಧವಾಗಿರ್ತೇವೆ. ಗ್ರಾಮದ ಅಭಿವೃದ್ಧಿಯ ಮತ್ತು ಕಾಳಜಿಯ ಬಗ್ಗೆ ನಾಯಕರ ಹೇಳಿಕೆ ಇವಾಗ ಯೂಟರ್ನ್ ಹೊಡೆದಿದೆ. ಅಂದು ಪ್ರತಿಭಟನೆ ಮಾಡಿದವರು ಇಂದು ಕಣ್ಮರೆಯಾಗಿದ್ದಾರೆ. ಇಂದು ಉದ್ಯಮಿಗಳು ತಮ್ಮ ಜಾಗದ ಸುತ್ತಲೂ ಕೋಟೆಯನ್ನ ಕಟ್ಟಿಕೊಂಡು ಉದ್ಯಮ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅಷ್ಟಕ್ಕೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ. ಉದ್ಯಾವರ ಗ್ರಾಮ ಪಂಚಾಯಿತಿಯ ಅಧಿಕಾರಿಯನ್ನ ನೇಮಿಸಲು ಗ್ರಾಮ ಪಂಚಾಯತ್ ಆಡಳಿತ ಪಕ್ಷ ಹಿಂದೇಟು ಹಾಕ್ತಾ ಇದೆ. ವಿರೋಧ ಪಕ್ಷದಲ್ಲಿ ಕೂತು ವಿರೋಧಿಸಬೇಕಾದ ಸದಸ್ಯರು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಟ್ಟು ಸೇರಿ ಉದ್ಯಮಿಗಳ ಬೆನ್ನಿಗೆ ನಿಂತಿದ್ದಾರೆ ಎಂಬ ಆರೋಪವು ಕೇಳಿಬರ್ತಾ ಇದೆ. ಇಲ್ಲಿಯ ವಾತಾವರಣ ಇವಾಗಲೇ ಹಾಳಾಗಿದೆ. ಈಗಿರುವಂಥ ಫಿಶ್ ಮಿಲ್ನಿಂದಾಗಿ ಹಾಳಾಗಿದೆ. ಇನ್ನು ಮುಂದಕ್ಕೆ ಕೂಡ ಒಂದು ಫಿಶ್ ಮಿಲ್ ಅಲ್ಲ, 4 ಮಂದಿ ಅರ್ಜಿ ಇಟ್ಕೊಂಡು ತಯಾರಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಇದು ಬೇಡ ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಜನಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಜಿಲ್ಲಾ ಪಂಚಾಯತ್ನ ಕಚೇರಿಯಲ್ಲಿ ಧರಣಿ ಕೂತ್ಕೊಳ್ಳುವಂಥ ಕೆಲಸ ಕಾರ್ಯ ಮಾಡ್ತೇವೆ. ರಾಜ್ಯದ ವಿಧಾನಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಫಿಶ್ ಮಿಲ್ ಹೊರತುಪಡಿಸಿ ಕೈಗಾರಿಕಾ ವಲಯಕ್ಕೆ ಜಿಲ್ಲಾ ಪಂಚಾಯತಿಂದ ಅನುಮತಿ ನೀಡಲಾಗಿದೆ. ಬಹುಶಃ ನನ್ನ ಗಮನಕ್ಕೆ ಬಂದಾಗೆ ಅಲ್ಲಿ ಖಂಡಿತವಾಗಿ ಅಲ್ಲಿ ಫಿಶ್ ಮಿಲ್ ಆಗೋದಿಲ್ಲ. ಒಂದು ವೇಳೆ ಫಿಶ್ ಮಿಲ್ ಆದರೆ ಖಂಡಿತ ಒಂದು ಫಿಶ್ ಮಿಲ್ ವಿರೋಧಿ ಓಟದಲ್ಲಿ ನಾನು ಕೂಡ ಇದ್ದೇನೆ. ಮುಂದೆ ಕೂಡ ನಾನು ಇರುವವರೆಗೂ ಕೂಡ ಫಿಶ್ ಮಿಲ್ ಆಗಲಿಕ್ಕೆ ನಾನು ಅಲ್ಲಿ ಬಿಡುವುದಿಲ್ಲ. ಉದ್ಯಾವರ ಗ್ರಾಮ ಪಂಚಾಯತಿಗೆ ಕಾಯಂ ಪಿಡಿಒ ನೇಮಕ ಆಗಬೇಕು. ಜೊತೆಗೆ ವಾರ್ಡ್ ಸಭೆ, ಗ್ರಾಮ ಸಭೆ ನಡೆಯದೆ ವರ್ಷಗಳೇ ಕಳೆದಿದ್ದು, ಶೀಘ್ರವಾಗಿ ಗ್ರಾಮ ಸಭೆಯನ್ನ ಕರೆದು ಉದ್ಯಾವರ ಗ್ರಾಮ ಪಂಚಾಯತ್ನಲ್ಲಿ ನಡೆದಂತಹ ಅವ್ಯವಹಾರಗಳನ್ನ ಹೊರತರಬೇಕಾಗಿದೆ. ಉದ್ಯಮಿಗಳ ಬೆನ್ನಿಗೆ ನಿಂತ ಜನಪ್ರತಿನಿಧಿಗಳ ಬಗ್ಗೆ ಲೋಕಾಯುಕ್ತ ತನಿಖೆ ಆಗಬೇಕಾಗಿದೆ. ಗ್ರಾಮಸ್ಥರನ್ನ ಪ್ರತಿಭಟನೆಗಳಿಗೆ ಎಳೆದುಕೊಂಡು ಬಂದು ಹಿಂಬಾಗಿಲಿನಿಂದ ಉದ್ಯಮಿಗಳ ಜೊತೆ ಡೀಲ್ ಕುದುರಿಸುವ ನಾಯಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಒಟ್ಟಾರೆಯಾಗಿ ಉದ್ಯಾವರ ಗ್ರಾಮ ಪಂಚಾಯತ್ ಮಾತ್ರ ಒಂದಲ್ಲ ಒಂದು ವಿಷಯದಲ್ಲಿ ಪ್ರಚಾರದಲ್ಲಿ ಇರುತ್ತದೆ. ಇನ್ನಾದ್ರೂ ಉದ್ಯಾವರ ಗ್ರಾಮಸ್ಥರು ಎಚ್ಚರದ ಹೆಜ್ಜೆಯನ್ನ ಇಡಬೇಕು ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.